ಲಾಕ್ಡೌನ್ ಆದ ಮಾತ ಬಂದ್ ಆದಿತ್ತಿನ ಸಂದರ್ಭಗಳು ಕ್ಯಾಂಪ್ಕೋ ಸಂಸ್ಥೆ ರೈತರಿಗೆ ಬೆರೆಸಗಾಯ ಉಂಟುದುಂಡು. ರೈತರಡ 250 ರೂಪಾಯಿದ ಲೆಕ್ಕ ಹೊಸ ಬಜ್ಜೆಯನ್ನು ದೇತೊಂದು ಅಕ್ಲಿಗೆ ಹಣಕಾಸು ತೊಂದರೆ ಆವದಿ ಲೆಕ್ಕ ತೂವೊಂದು ಪಂಡದು ಕ್ಯಾಂಪ್ಕೋ ಸಂಸ್ಥೆದ ಅಧ್ಯಕ್ಷರು ಶ್ರೀ SR ಸತೀಶ್ ಚಂದ್ರ ತೆರಿಪಾದೇರು. ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಷ್ಟು ಅಡಿಕೆಯನ್ನ ಎಷ್ಟು ಕೊಕ್ಕೋವನ್ನ ಖರೀದಿ ಮಾಡಿದ್ದೀರಿ ಅಂತ ಹೇಳುದು. ಒಂದು ವರ್ಷ ಹಿಂದೆ ಜನ ಇರಲಿಲ್ಲ, ಅದಕ್ಕೆ ಅಡಿಕೆ ಕೌಶಲ್ಯ ಪಡೆ ಅಂತ ಮಾಡಿ 150 ಜನರಿಗೆ ಅದೊಂದು ಟ್ರೈನಿಂಗ್ ಅನ್ನು ಕೊಟ್ಟು ಈಗ ಒಂದು 70-80 ಜನ ಅವರು ಸಕ್ರಿಯರಿದ್ದಾರೆ. ಒಂದು ರಿಸಲ್ಟ್ ಅಲ್ಲಿ ಬಂದದ್ದು. ಈ ವರ್ಷ ಕೊರೋನಾದ ಇಫೆಕ್ಟ್ ಇಂದಾಗಿ ನಮಗೆ ಕಾಪರ್ ಸಲ್ಫೇಟ್ ಸಪ್ಲೈ ಮಾಡುವವರು ತುಂಬಾ ಹಿಂದೇಟು ಹಾಕಿದ್ರು. ನಮಗೆ ಇನ್ ಟೈಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಹಾಕಿದ್ರು. ಆದ್ರೂ ಕೂಡ ಭಾರಿ ಕಷ್ಟಪಟ್ಟು ತರಿಸಿ ನಾವು ಸಬ್ಸಿಡಿ ರೇಟ್ ಅಲ್ಲಿ ಕೊಟ್ಟಿದ್ದೇವೆ. ಈಗ ನಿನ್ನೆಯಿಂದ ಎಲ್ಲರಿಗೂ ಓಪನ್ ಎಲ್ಲ ಕೃಷಿಕರಿಗೆ ನಾವು ಕಾಪರ್ ಸಲ್ಫೇಟ್ ಅನ್ನ ಕೊಡ್ಲಿಕ್ಕೆ ಯಶಸ್ವಿಯಾಗಿದ್ದೇವೆ. ನಿನ್ನೆಯಿಂದ ಮಾರ್ಕೆಟ್ ರೇಟಿಗಿಂತ 10-15 ರೂಪಾಯಿ ಕಡಿಮೆ ಕಾಪರ್ ಸಲ್ಫೇಟ್ ಅನ್ನ ಕೊಡ್ತಾ ಇದ್ದೇವೆ. ಈ ತಿಂಗಳಲ್ಲಿ ಸ್ಪ್ರೇಯಿಂಗ್ ಭಾರಿ ಇಂಪಾರ್ಟೆಂಟ್ ವಿಷಯ, ಅದಕ್ಕೆ ಬೆಳೆಗೆ ಬರುವಂಥದ್ದು. ಅದ ಕಾರಣ ಇದು ಒಂದು ಮೆಸೇಜ್ ರೈತರಿಗೆ. ಮುಂಜಾಗ್ರತಾ ಕ್ರಮವಾಗಿ ಕಾಪರ್ ಸಲ್ಫೇಟ್ ಕ್ಯಾಂಪ್ಕೋ ಬ್ರ್ಯಾಂಡಿನಲ್ಲಿ ಕಾಪರ್ ಸಲ್ಫೇಟ್ ಇವತ್ತು ನಮ್ಮ ಬ್ರಾಂಚ್ಗಳಲ್ಲಿ ಲಭ್ಯ ಇದೆ. ಮಾರ್ಚ್ 20ನೇ ತಾರೀಕು ನಾನು ಡೆಲ್ಲಿಯಲ್ಲಿದ್ದೆ. ಸಹಕಾರಿ ಕ್ಷೇತ್ರದ ಒಂದು ಮೀಟಿಂಗ್ಗೋಸ್ಕರ ಹೋಗಿದ್ದೆ. ನಮಗಿರ್ತಕ್ಕಂಥ ಟ್ಯಾಕ್ಸೇಷನ್ ಪ್ರಾಬ್ಲಮ್ಗೋಸ್ಕರ. ಮೀಟಿಂಗ್ ಆದ ತಕ್ಷಣ ನಮ್ಮ MP ಅವರನ್ನು ಇವತ್ತೇ ಇಲ್ಲಿಂದ ಹೋಗ್ಬೇಕು. ನಾನು 21ಕ್ಕೆ ಬೆಳಿಗ್ಗೆ ಅಲ್ಲಿಂದ ಹೊರಟೆ, ನಾನು ಮತ್ತೆ ಕೊಂಗೋಳಿದ್ದೀವರು. ಬಹುಶಃ ನಾನು ಎಲ್ಲಾರು 22ಕ್ಕೆ ಒಂದು ದಿವಸ ವೇಟ್ ಮಾಡ್ತಿದ್ರೆ ಒಂದು ತಿಂಗಳಲ್ಲೇ ಲಾಕ್ಡೌನ್ ಆಗುವ ಸ್ಥಿತಿ ಇತ್ತು MP ಗಳ ಮನೆಯಲ್ಲಿ. MP ಅವರು ಇಮಿಡಿಯೇಟ್ ಹೋಗಿ ನಾನು ಇವತ್ತೇ ಹೋಗ್ತಾ ಇದ್ದೇನೆ ಅಂತ ಹೇಳಿದ ಕಾರಣ 21ಕ್ಕೆ ಸಂಜೆ ಬಂದೆ. ಎಲ್ಲ ಏರ್ಪೋರ್ಟ್ಗಳೆಲ್ಲ ಕ್ರಿಕೆಟ್ ಆಗ್ಬೋದಿತ್ತು ಅಂತ ವ್ಯವಸ್ಥೆ, ಜನವೇ ಇರಲಿಲ್ಲ, ಹೆದರಿಕೆ ಭಾವನೆ ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಕೆಲಸಗಾರರು ಬರ್ತಿರ್ಲಿಲ್ಲ. ನಮ್ಮ 50% ಎಂಪ್ಲಾಯೀಸ್ ಇರೋದು ಕೇರಳದಲ್ಲಿ, 50% ಕರ್ನಾಟಕದಲ್ಲಿ. ಕೇರಳದವರು ಕರ್ನಾಟಕಕ್ಕೆ ಬರುವಾಗಿಲ್ಲ, ಕರ್ನಾಟಕದವರು ಕೇರಳಕ್ಕೆ ಹೋಗುವಾಗಿಲ್ಲ. ಇಂತಹ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವು ಒಂದು ಧೈರ್ಯವನ್ನ ಸರ್ಕಾರ ಕೊಟ್ಟದ್ದು, ಸದಸ್ಯರು ಎಲ್ಲರೂ ಆಡಳಿತ ಮಂಡಳಿ ಸೇರಿ ನಾವು ಪ್ರಾರಂಭ ಮಾಡಿದ ಫಲವಾಗಿ ಅದನ್ನ ಹಂತ ಹಂತವಾಗಿ ನಾವು ಅದನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಿ ಇವತ್ತು ಅಡಿಕೆಯ ದರ 300 ಮತ್ತೆ ಹಳೆಯ ಅಡಿಕೆಗೆ 320 ಆಸ್ಪಾಸ್ನಲ್ಲಿದೆ. ರೈತ ಅತ್ಯಂತ ಖುಷಿಯಲ್ಲಿದ್ದಾನೆ. ಇನ್ನೊಂದು ಕೊಕ್ಕೋ ಕೂಡ, ಕೊಕ್ಕೋಗೆ ನಮಗೆ ಭಾರಿ ದೊಡ್ಡ ಸವಾಲು ಬಂದದ್ದು ಏನಂದ್ರೆ, ನಾವು ಕೊಕ್ಕೋ ಡ್ರೈ ಮಾಡ್ತಾ ಇರೋದು, ಕೊಕ್ಕೋ ಹ್ಯಾಂಡ್ಲಿಂಗ್ ಭಾರಿ ಕಷ್ಟ. ಅಡಿಕೆ ಎಷ್ಟು ಸುಲಭ ಅಲ್ಲ, ಅದು ವೆಟ್ ಇರ್ತದೆ. ಸಾಕಷ್ಟು ಜನ ರೈತರಿಗೆ ಪೇಟೆಗೆ ಬರ್ಲಿಕ್ಕೆ ಹೆದರಿಕೆ ಇತ್ತು. ಪೇಟೆಗೆ ಬಂದ್ರೆ ಪೊಲೀಸರದ್ದು ಭಾರಿ ಶಿಕ್ಷಣವಿತ್ತು ಅವರಿಗೆ. ತುಂಬಾ ಜನರಿಗೆ ನಾವು ಅದನ್ನು ಚರ್ಚೆ ಮಾಡಿದೆವು. ಏನ್ ಮಾಡ್ತೀವಿ, ನಮ್ಮ ರೈತರಿಗೆ ತೊಂದರೆ ಆಗ್ಬಾರ್ದು, ಅವರು ಕೊಕ್ಕೋ ತಗೊಂಡು ಬಂದಾಗ, ಅಡಿಕೆ ತಗೊಂಡು ಬಂದಾಗ ಬಿಡಬೇಕು ಅವರಿಗೆ. ಅವ್ರು ಹೇಳಿದ್ರೆ ನೀವು ಕ್ಯಾಂಪ್ಕೋದ ID ಕಾರ್ಡ್ ಇದ್ರೆ ಸಾಕು, ನಾವು ಅವ್ರನ್ನ ಬಿಡ್ತೇವೆ. ಕ್ಯಾಂಪ್ಕೋದ ID ಕಾರ್ಡ್ ಇದ್ರೆ ನಾವು ಬಿಡ್ತೇವೆ ಅಂತ ಅಷ್ಟು ರೆಕಗ್ನಿಷನ್ ನಮ್ಮ ಸಂಸ್ಥೆಗೆ ಕೊಟ್ಟ ಕಾರಣ ಅದು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಕೊಕ್ಕೋ ಡ್ರೈ ಮಾಡೋದು ನಮಗೆ ಒಂದು ಭಾಳ ದೊಡ್ಡ ಸವಾಲಾಯಿತು. ನಮ್ಮ ಡ್ರೈವಿಂಗ್ ಯಾರ್ಡ್ ಇರುವಂತದ್ದು ಒಂದು ದಾರಾಪುರಂ ತಮಿಳುನಾಡಲ್ಲಿ, ಇನ್ನೊಂದು ಶಿರಾ ತುಮಕೂರಲ್ಲಿ. ಎರಡೂ ಕೂಡ ಕಂಟೈನ್ಮೆಂಟ್ ಝೋನ್. ಶಿರಾ ಕೂಡ ಕಂಟೈನ್ಮೆಂಟ್ ಝೋನ್, ಮೊದಲನೇ ಕೊರೋನಾ ಅಲ್ಲಿ ಬಂದದ್ದು. ಎರಡನೇದು ಅಲ್ಲಿ ಕೂಡ ದಾರಾಪುರಂ ಅಲ್ಲಿ ಕೂಡ ನಮ್ಮ ಲಾರಿಗಳು ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಆದ್ರೆ ನಾವು ಬೇರೆ ಕಡೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಕ್ಕೋ ಕೂಡ ವೇಸ್ಟ್ ಆಗದಾಗಿ ಪೂರ್ಣ ಪ್ರಮಾಣವಾಗಿ ಏಪ್ರಿಲ್ 20 ಒಳಗೆ ನಾವು ಎಲ್ಲವನ್ನ ಖರೀದಿ ಮಾಡಲಿಕ್ಕೆ ನಮಗೆ ಯಶಸ್ವಿಯಾಯಿತು. ಇದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತವನ್ನು ಕುಡ್ಲ ಪ್ರೆಸ್ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಟಳೆ ಮತ್ತಿನ ಮಾಧ್ಯಮ ಸಂವಾದ ಕಾರ್ಯಕ್ರಮದ ಪಾಲು ಪಡೆದು ಲಾಕ್ಡೌನ್ ಪೊರ್ತುಡು ರೈತರಿಗೆ ಕ್ಯಾಂಪ್ಕೋ ಸಂಸ್ಥೆ ಮಲ್ತಿನ ಸಗಾಯ ಬಜ್ಜೆಯ ಖರೀದಿ ಮಾರುಕಟ್ಟೆದ ನಿರ್ವಹಣೆದ ಬಗೆಟ್ ಶ್ರೀ SR ಸತೀಶ್ ಚಂದ್ರ ವಿಶೇಷ ಪೊಲಬು ಕೊರಿಯರು. ಎರಡನೇದು ನಮ್ಮ ಸದಸ್ಯರಿಗೆ ಧೈರ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಅಂತ ಮೆಸೇಜ್ ಅನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಮೂರನೇದು ಇದರ ಅನಿಶ್ಚಿತತೆ ಇತ್ತು ನಮಗೆಲ್ಲರೂ. ಇದು ಎಷ್ಟು ಸಮಯ, ಹೇಗೆ, ಯಾವುದು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದ, ಬ್ಯಾಂಕ್ ಓಪನ್ ಆಗ್ತದ, ನಮ್ಗೆ ಸರ್ಕಾರ ಬಿಡ್ತದ ಇಲ್ವಾ ಇರ್ತಕ್ಕಂಥ ಅನಿಶ್ಚಿತತೆ. ಇದರ ಮಧ್ಯೆ ನಾವು ಈಗಿನ ಟೆಕ್ನಾಲಜಿಯನ್ನು ಬಳಸಿ ನಮಗೆ ಮೊದಲನೇದಾಗಿ ನಮಗೆ ಸಮಸ್ಯೆ ಈ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಕೊಕ್ಕೋ ಹಣ್ಣಾಗುವ ಸಮಯ, ಅದು ಪೆರಿಷಬಲ್ ಐಟಮ್. ನಾವು ಇಮಿಡಿಯೇಟ್ ನಮ್ಮ ಉಪಾಧ್ಯಕ್ಷರು ನಾವು ಎಲ್ಲರೂ ಸೇರಿ ಸಿಬ್ಬಂದಿ ವರ್ಗದವರು ಸೇರಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸದಸ್ಯರಿಗೆ ಈ ಟೆಕ್ನಾಲಜಿಯ ಮುಖಾಂತರ ಕೊಕ್ಕೋವನ್ನು ಡ್ರೈ ಮಾಡಲಿಕ್ಕೆ ಕಲಿಸಿದ್ದು.
PDF ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ಫೇಸ್ಬುಕ್ ಮುಖಾಂತರ ನಾವೇನೇ ಆದರೂ ನಾಳೆ ಅದನ್ನು ಖರೀದಿ ಮಾಡ್ತೇವೆ, ಇದಕ್ಕೆ ಯಾರು ಹೆದರು ಆತಂಕ ಪಡುವ ಅಗತ್ಯ ಇಲ್ಲ ಅಂತೇಳಿ ಸಾಕಷ್ಟು ಜನರಿಗೆ ಅದರ ಟ್ರೈನಿಂಗ್ ಕೊಟ್ಟ ಕಾರಣ ವೇಸ್ಟ್ ಆಗುವುದನ್ನು ತಪ್ಪಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. DC ಅವರು, AC ಅವರು, MP ಅವರು, MLA ಇವರೆಲ್ಲ ಇದ್ದು ನಮಗೆ ಕೊಕ್ಕೋವನ್ನು ಖರೀದಿ ಮಾಡಲಿಕ್ಕೆ ಆಯ್ದ 9 ಕೇಂದ್ರಗಳಲ್ಲಿ ಅವಕಾಶವನ್ನು ಕೊಟ್ಟರು. ಪುತ್ತೂರಿನಲ್ಲಿ APMCಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದೆವು. ಈ ಸಭೆ ಆಗಿತ್ತು. ಅಲ್ಲಿ MP ಅವರಿದ್ದರು, MLA ಅವರಿದ್ದರು, AC ಅವರಿದ್ದರು. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಡಿಕೆ 150, ಈ ಭಾಸ್ಕರ್ ರೈಗಳು ಹೇಳಿದಾಗಿ 200 ರೂಪಾಯಿ ಒಳಗೆ ವ್ಯಾಪಾರ ಆಗ್ತಾ ಇದೆ. ಅಂದ್ರೆ ಎಲ್ಲರಿಗೂ ಆತಂಕದ ಭಾವನೆ ಇತ್ತು. ಮುಂದೆ ಏನಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಕೂಡ ನಿಶ್ಚಿತವಾದದ್ದು ಇರಲಿಲ್ಲ. ಇವನ್ ಬ್ಯಾಂಕಿಂಗ್ ಕ್ಷೇತ್ರ ಕೂಡ ಪ್ಯಾನಿಕ್ ಆಗಿತ್ತು. ನಮಗೆ ಹಣಕಾಸಿನ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರ ಮಧ್ಯೆ ಒಂದು ನಿಶ್ಚಯವನ್ನ ತಗೊಂಡು ನಾವು ಏಪ್ರಿಲ್ 13ನೇ ತಾರೀಕು ಪುತ್ತೂರಿನಲ್ಲಿ ನಾವು ಅಧಿಕೃತವಾಗಿ ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಿ, ಕಟ್ಟುನಿಟ್ಟಾಗಿ ಪಾಲಿಸಿ, ಒಬ್ಬನಿಂದ ದಿವಸಕ್ಕೆ 30 ಜನರಿಂದ ಒಬ್ಬನಿಂದ 1 ಕ್ವಿಂಟಾಲ್ನಾಗೆ ಅಡಿಕೆಯನ್ನ ಖರೀದಿ ಮಾಡಿ 9 ಕಡೆಗಳಲ್ಲಿ ನಾವು ಪ್ರಾರಂಭ ಆಯಿತು. ಮೊದಲನೇ ನಮ್ಮ ದರ 250 ರೂಪಾಯಿ. ನಾವು ಲಾಕ್ಡೌನ್ ಆಗುವಾಗ ಹೊಸ ಅಡಿಕೆಗೆ 276 ಇತ್ತು. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಏಪ್ರಿಲ್ 13ಕ್ಕೆ ನಾವು 250 ರೂಪಾಯಿಯಲ್ಲಿ ಖರೀದಿ ಮಾಡಿದೆವು. ಮತ್ತೆ ಇದರಿಂದಾಗಿ ರೈತರಿಗೆ ಒಂದು ಧೈರ್ಯ, ವಿಶ್ವಾಸ ಬಂತು. 250ಕ್ಕಿಂತ ದರ ಕೆಳಗೆ ಬರುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ವಿಶ್ವಾಸ ಬಂತು. ಸಾಕಷ್ಟು ಜನ ರೈತರು ಆಗ ಇನಿಷಿಯಲಿ ಬರಲಿಕ್ಕೆ ಹೆದರ್ತಾ ಇದ್ರು. ನಮಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಿತ್ತು. ಹೆಚ್ಚಿನ ರೈತರು ಮೊದಲನೇ ಬಾರಿಗೆ ಸ್ಯಾನಿಟೈಸರ್ ನೋಡಿದವರು, ಅನುಭವಿಸಿದವರು. ಇದನ್ನೆಲ್ಲವನ್ನ ಒಂದು ಹೊಸ ನಮಗೆ ಎಕ್ಸ್ಪೀರಿಯನ್ಸ್ ನಮ್ಮ ಸ್ಟಾಫ್ಗಳಿಗೆ ಕೂಡ ಸಂತೋಷ ಅನ್ನಿಸ್ತದೆ. ಅಂತ ಒಂದು ಕಷ್ಟದ, ಈ ಜಗತ್ತು ಒಂದು ಕಷ್ಟದ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರಿಗೆ, ಕೊಕ್ಕೋ ಬೆಳೆಗಾರರಿಗೆ ಒಂದು ಧೈರ್ಯ, ವಿಶ್ವಾಸವನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಮಾಡುತ್ತಿದ್ರೆ ಅದು ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗಿದೆ. ಇವತ್ತು ನಾವು 2 ತಿಂಗಳಲ್ಲಿ, ನಮ್ಮ ಮಾರ್ಚಲ್ಲಿ ಲಾಕ್ಡೌನ್ ಆದಾಗ ಫ್ಯಾಕ್ಟ್ರಿ ಕೂಡ 23ಕ್ಕೆ ಬಂದಾಯಿತು. ಒಂದು ವಾರ ಕೆಲಸ ಮಾಡಲಿಲ್ಲ. ಏಪ್ರಿಲ್ 20ರ ನಂತರ ಅದು ಸ್ಟಾರ್ಟ್ ಆದದ್ದು. ಆದರೆ ಈ 2 ತಿಂಗಳಲ್ಲಿ ಕೂಡ ನಾವು ಮಾರ್ಚ್, ಏಪ್ರಿಲ್, ಮೇ ಎಲ್ಲರಿಗೂ ಸ್ಯಾಲರಿಯನ್ನು ಕೊಟ್ಟಿದ್ದೇವೆ. ಇವತ್ತು ಹೊರಗಡೆ ಹೇಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ನಾವು ನಮ್ಮ ಸಂಸ್ಥೆಯ ಎಲ್ಲ ಉದ್ಯೋಗಗಳಿಗೆ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸದಸ್ಯರು ಅತ್ಯಂತ ಪೂರ್ಣ ಪ್ರಮಾಣವಾಗಿ ನಮಗೆ ಸಹಕಾರವನ್ನ, ಸಹಮತವನ್ನ ಕೊಟ್ಟ ಕಾರಣ ಇದನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಸಂಸ್ಥೆದ ಆಡಳಿತ ನಿರ್ದೇಶಕರು ಶ್ರೀ ಸುರೇಶ್ ಭಂಡಾರಿ ಪಾತೆರೊಂದು ಲಾಕ್ಡೌನ್ ಅವಧಿಡು ಕ್ಯಾಂಪ್ಕೋ ಸಂಸ್ಥೆ ತಲಾ 250 ರೂಪಾಯಿದ ಲೆಕ್ಕ ಬಜ್ಜಿ ಖರೀದಿ ಮಲ್ತದುಂಡು. ಇತ್ತೆ ಹೊಸ ಬಜ್ಜಿದ ದರ ಈತ ನೆಟ್ಟದ ದಾಖಲೆ ಆಯ್ನ 300 ರೂಪಾಯಿ ಉಂಡು. ಒಟ್ಟು 18,000 ಕ್ವಿಂಟಲ್ ಬಜ್ಜಿಯನ್ನು ಖರೀದಿ ಮಲ್ತದ ಪಂಡದು ಪೂರಕ ಮಾಹಿತಿ ಕೊರಿಯರು. ಸುಮಾರು ಏಪ್ರಿಲ್ 10ರಿಂದ ನಾವು ಸ್ಟಾರ್ಟ್ ಮಾಡಿದ್ದೆವು. ಏಪ್ರಿಲ್ 10ರಿಂದ ಸ್ಟಾರ್ಟ್ ಮಾಡಿ ಮೇ 3ರವರೆಗೆ ಸುಮಾರು 8,000 ಕ್ವಿಂಟಲ್ನಷ್ಟು ಕೊಕ್ಕೋ ಪ್ರೊಕ್ಯೂರ್ಮೆಂಟ್ ಮಾಡಿದೆ. ಮತ್ತೆ ನಾವು ಪ್ರತಿ ಬ್ರಾಂಚಲ್ಲಿ ಫಸ್ಟ್ 1 ವೀಕ್ ನಾವು 1 ಕ್ವಿಂಟಲ್ ಪರ್ ಮೆಂಬರ್, ಒಂದು 30 ಕ್ವಿಂಟಲ್ ಹಾಗೆ 9 ಬ್ರಾಂಚಲ್ಲಿ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಹಂತ ಹಂತವಾಗಿ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋದದ್ದು. ಅಂದ್ರೆ ಒಂದು ಬ್ರಾಂಚಲ್ಲಿ 30 ಕ್ವಿಂಟಲ್ ಹಾಗೆ 9 ಬ್ರಾಂಚಲ್ಲಿ 3 days ಇನ್ ಎ ವೀಕ್ ನಾವು ಫಸ್ಟ್ ವೀಕ್ ಅಲ್ಲಿ ಮಾಡಿದ್ದೇವೆ. ಸೆಕೆಂಡ್ ವೀಕಿಗೆ ಆಗುವಾಗ ನಾವು ಪುನಃ ಅದನ್ನು 2 ಕ್ವಿಂಟಲ್ಗೆ ಮಾಡಿದ್ದೇವೆ. 60 ಕ್ವಿಂಟಲ್ ಪರ್ ಬ್ರಾಂಚ್ ಪ್ಲಸ್ 9 ಬ್ರಾಂಚ್ಗೆ ಬದಲು 13 ಬ್ರಾಂಚ್ಗೆ ಹೋದೆವು. ಆ ನಂತರ ಪರ್ ಬ್ರಾಂಚ್ಗೆ, ಪರ್ ಮೆಂಬರ್ಗೆ 5 ಕ್ವಿಂಟಲ್ ಮಾಡಿ 30 ಮೆಂಬರನ್ನು ಇಟ್ಕೊಂಡು ಸಾಧಾರಣ ನಮ್ಮ ಸುಮಾರು ಕೇರಳದ ಒಂದು ಸೈಡ್ ಬಿಟ್ರೆ ಮಂಗಳೂರು ರೀಜನ್ ಮತ್ತೆ ನಮ್ಮ ಪುತ್ತೂರು ರೀಜನ್ ಅಂತ ಹೇಳ್ತೇವೆ, ಅದರಲ್ಲಿ ಸುಮಾರು 14 + 7 ಸುಮಾರು 21 ಬ್ರಾಂಚ್ಗಳಿವೆ. ಈ 21 ಬ್ರಾಂಚ್ ಅಲ್ಲಿ ಕೂಡ 5 ಕ್ವಿಂಟಲ್ ಇಂಟು 30 ಮೆಂಬರ್ಗಳಿಗೆ ಪ್ರತಿ ದಿವಸ ಇಂಟು 3 ದಿವಸ ವಾರಕ್ಕೆ ಪರ್ಚೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೇವೆ. ಆ ನಂತರ ಅದರ ನಂತರಗಳಲ್ಲಿ ನಮಗೆ ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡಿತ್ತು. ಅದರಿಂದಾಗಿ 0 ಇಂಪೋರ್ಟ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗಿತ್ತು ಆ ಟೈಮಲ್ಲಿ ಅಂತ ಹೇಳ್ಬೋದು. ಖಾಲಿ ಒಂದು 4 ಕಂಟೈನರ್ ಲೇಟರ್ ಸ್ಟೇಜ್ ಅಲ್ಲಿ ಚೆನ್ನೈಯಲ್ಲಿ ಬಂದದ್ದು ಬಿಟ್ಟರೆ ಯಾವುದೇ ಕಂಟೈನರ್ ಲೀಗಲಿ ಇಲ್ಲಿಗಲಿ ಬರಲೇ ಇಲ್ಲ. ಸೊ ಇದು ಮಾರ್ಕೆಟ್ ಅನ್ನು 250ರಿಂದ 300ಕ್ಕೆ ಕೊಂಡು ಹೋಗುವುದಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಇಂಪೋರ್ಟ್ ಅಡಿಕೆ ಸಿಗದು, ಪ್ಲಸ್ ಪ್ರೈವೇಟ್ನವರು ಕಳಿಸುವಂತ ಅಡಿಕೆ ಅವರಿಗೆ ಅಡ್ವಾನ್ಸ್ ಕೊಡ್ಲಿಕ್ಕೆ, ಅವರಿಗೆ
ನಾರ್ತ್ ಇಂಡಿಯನ್ಸ್ ಕ್ಯಾಂಪ್ಕೋಗೆ ಕೊಟ್ಟಷ್ಟು ಸ್ಪೀಡಲ್ಲಿ ಅಡ್ವಾನ್ಸ್ ಪ್ರೈವೇಟ್ನವರಿಗೆ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಕ್ಯಾಂಪ್ಕೋ ಒಂದು ಆರ್ಗನೈಸ್ಡ್ ಸೆಕ್ಟರ್. ಇವತ್ತು ಅಡ್ವಾನ್ಸ್ ಕೊಟ್ಟರೆ ಇವತ್ತಲ್ಲ ನಾಳೆ ಆದರೂ ಮೆಟೀರಿಯಲ್ ಬರ್ತದೆ ಎನ್ನುವ ಅವರಿಗೆ ನಂಬಿಕೆ ಇದೆ. ಹಾಗೆ ಪ್ರೈವೇಟ್ನವರಿಗೆ ಮಾಲ್ ಕಳಿಸಿಕೊಡ್ಲಿಕ್ಕೆ ಕೂಡ ನಮ್ಮಷ್ಟು ಈಸಿ ಆಗಲಿಲ್ಲ ಅವರಿಗೆ. ಅದರಿಂದಾಗಿ ನಮಗೆ ಮಾರ್ಕೆಟ್ ಅನ್ನು ಸ್ಟೆಬಿಲಿಟಿ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ 250ರಿಂದ 260, 65, 70 ಹಾಗೆ ಕೊಂಡೋಗಿ ಇವತ್ತು 300ಕ್ಕೆ ಆಲ್ಮೋಸ್ಟ್ 50 ರೂಪಾಯಿ ಲಾಕ್ಡೌನ್ ಪೀರಿಯಡ್ನಲ್ಲಿ ಮಾರ್ಕೆಟ್ಗೆ ಜಂಪ್ ಕೊಟ್ಟಿದೆ. ಬಹುಶಃ ಲಾಕ್ಡೌನ್ ಇಲ್ಲದಿರುವಾಗ ಕೂಡ 3 ವಾರದಲ್ಲಿ 50 ರೂಪಾಯಿ ಜಂಪ್ ಆದದ್ದು ನನ್ನ ಹಿಸ್ಟ್ರಿಯಲ್ಲಿ ನೋಡಲಿಲ್ಲ ನಾವು ಬಂದ ಅಡಿಕೆಗೆ. ಆ ಜಂಪ್ ಅನ್ನು ತಗೊಂಡಿದೆ. ಅದೇ ರೀತಿ ಚೋಲ್ ಅಡಿಕೆ ಕೂಡ 275ರಿಂದ 300ಕ್ಕೆ ಜಂಪ್ ತಗೊಂಡಿದೆ. ಸೊ ಈಗ 320 ಇದೆ ಚೋಲ ಅಡಿಕೆಗೆ, ಮತ್ತೆ ಹೊಸ ಅಡಿಕೆಗೆ 300ಕ್ಕೆ ಮುಟ್ಟಿದೆ. ಬಹುಶಃ 300 ಹೊಸ ಅಡಿಕೆಗೆ ಬಹಳಷ್ಟು ಸಮಯದ ನಂತರ ರೀಚ್ ಆಗಿ ಸ್ಟೆಬಿಲಿಟಿಯಲ್ಲಿ ಮೇಂಟೈನ್ ಮಾಡಿದೆ. ಜೂನಲ್ಲಿ ಬಂದಿದೆ. ಈಗ ಪ್ರೆಸೆಂಟ್ ನಮ್ಮ ಹೊಸ ಅಡಿಕೆಗೆ 300, ಹಳೆ ಅಡಿಕೆಗೆ 320 ಇದೆ ಮಾರ್ಕೆಟಲ್ಲಿ. ಕ್ಯಾಂಪ್ಕೋ ಸಂಸ್ಥೆದ ಮಹಾಪ್ರಬಂಧಕರು ಶ್ರೀಮತಿ ರೇಷ್ಮಾ ಮಲ್ಯ ಸಂವಾದ ಕಾರ್ಯಕ್ರಮಡು ಪಾಲು ಪಡೆದಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ನಾಯಕ್ ಎದ್ಕೊಂಡೇರು, ಭಾಸ್ಕರ್ ರೈ ಕಟ್ಟ ಸುಧಾರಿಕೆ ಮಲ್ತೇರು, ಇಬ್ರಾಹಿಂ ಅಡ್ಕಸ್ಥಳ ಸೊಲ್ಮೆ ಸಂದಾಯರು.